ಪಂಜವು ಕಲ್ಲಲಾಂಬು ದೆಪ್ಪರೆ ಕಾಡಿಗೆ ಹೋನಗ ಕಲ್ಲಲಾಂಬ ಕಿರೆಪ್ಪನಗ ಕತ್ತಿದ ಕೊನ್ನೆ ತಾರಾಯಿ ನೆತ್ತೆರದ ಬುಟ್ಟು ತೂದಾನಗ ಮಗ ಎಲ್ಲೂ ಈ ಮೂಲುಲ್ಲನ ಅಂದಕ್ಕೆ ಎನ್ನಾಗ ಈರ್ನ ಅಂಗನೋಡು ತರೆತ್ತಿರ ಹಾಕ್ಲಿ ಈರ್ನ ಅಂಗನೋಡು ಹಿಂಸಾ ಕೊರಿಯರ್ ಹಾಕ್ಲೇನೆ ನಿಕಲ ಸತ್ಯೋಲೆ ಗೊತ್ತು ಎಂಕಲು ಸತ್ಯನೇ ಪಾತಿರಂದುಲ್ಲ ಈ ಮನ್ನಡೆ ತತ್ತದಲ ಒಂಜಿ ಎಂಕಲ್ನ ಸ್ವಾರ್ಥకు ಬೋಡಾದ ಎಂಕಲು ಸುಳ್ಳು ನೀ ಪಾತಿರಡು ಪಾತಿರು ಜೈನಿ ಜನಕಲಿಗೆ ಹಿಂಸೆ ಕೊರ್ಪುನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರತಿ ವರಿಯಾಗ್ಲ ಮುಕ್ಲೇನು ನಿರ್ವಹಿಸುನಂಚಿನ ಆ ಧರ್ಮಾಧಿಕಾರಿ ಮಿಗಿಫಲ ಎಲ್ಲೂರ್ದ ಉಲ್ಲಾಡ ಎಂಕುಲು ಇತೇ ಪನ್ಪುನೆ ಎಂಕುಲು ಈ ಒಂಜಿ ಹೋರಾಟದ ಪಿರಾವಡು ಸತ್ಯದ ಎಂಕದ ಸತ್ಯೋಡುಲ್ಲ ಎಂಕುಲು ಆ ಧರ್ಮ ನಡಪನ ಜಾಗಡಿ ಧರ್ಮನೇ ನಡತುಂತಾಡು ಅಧರ್ಮ ನಡಪೆರ ಬಿಡಾಡ ಅತನ ಎಂಕುಲೇ ಮಲ್ಲ ಜನಕುಲ್ದಾಲ ಅಹಂಕಾರಡು ಬತ್ತಿತ್ತನ್ನಲ್ಲ ಎಂಕ್ಲೆಲ್ಲ ನಿನ್ನ ಗೂಟು ಕಟ್ಟದ ಶಿಕ್ಷೆ ಕೊರಲ್ಲ ಎಂಕ್ಲೆ ಸಾಚೋಜಲ ಎಂಕಲ ಧರ್ಮಗೂ ನ್ಯಾಯ ತೆಗೆದುಂತನಿಗೆ ನನ್ನ ಈ ತಿಂಗಳು ನನ್ನ ಬರ್ಪುನ ಸಂಕ್ರಾಂತಿಗೂ ತುಂಬಿ ಈ ಮನ್ನಡು ನ್ಯಾಯ ತೆಂಕ್ಲೆಗೆ ದೆತ್ತು ಕೊರಲ್ಲ 4 ಗಂಟೆ 4 ಗಂಟೆ 8 ಗಂಟೆ ಒಂದು ಬರ್ತೀನಿ ಬಾಕಿ ಕೊಡುತ್ತಾ ಏನೇನು ಟೀ ಕೊಡುತ್ತಾ ದೇವಸ್ಥಾನದಲ್ಲಿ ತಪ್ಪಾದ್ರೆ ಊರಲ್ಲಿ ತಪ್ಪ ಆಗೋದಲ್ವಾ ಇಲ್ಲ ನೋಡಿ 4 ಗಂಟೆ ಟೈಮಿಂಗ್ ಈಗ 5 ಗಂಟೆ ಆಗ್ತಾ ಉಂಟು ಇನ್ನೂ ಬೇಗ ತೆಗಿಬೇಕು ಇರ್ಲಿ ಕಡೆಗಾದ ದೇವರು ಬುದ್ಧಿ ಕೊಟ್ರಲ್ಲ ಆತರ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾವು ಭಕ್ತರಾಗಿ ಬೇಡ್ಲಿಕ್ಕೆ ಬಂದ್ ಯಾವುದೇ ಗಲಾಟೆ ಮಾಡ್ಲಿಕ್ಕೆ ಡೊಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ ನಿಮ್ಗೆ ಎಷ್ಟು ಗೊತ್ತಿಲ್ಲ ನಾವು ಎಲ್ಲೂರಿನ ದೇವ ಉಲ್ಲಯನ ಅರಿವು ಮಾಡ್ಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಅವ್ರು ಏನು ಅಂತ ಗೊತ್ತಿದ್ದು ಬಂದವರು ಅಲ್ಲ ಬೇಡ ಅಲ್ಲ ಅದು ಬೇಡ ಅದು ಅಲ್ಲ ಭಟ್ರು ಅದು ಬೇಡ ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ ಇದೀ ಪರಂಪರೆ ಹಾಳಾಗೋಯ್ತು ಅವನಿಗೆ ಅಲ್ಲಿಂದ ಸೂಚನೆ ಬಂದಿದೆ ಇವತ್ತು ಬರುದಿಲ್ಲ ನಾಟಕವಿದು ಅಪ್ಪಂದ ದೇವಸ್ಥಾನ ಅಲ್ಲ ಇದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇವನಿಗೆ ಹೇಗೆ ಇವರು ಇದನ್ನು ಬೀಗ ಹಾಕಿ ಹೋಗ್ತಾರೆ ಕಾಣಿಕೆ ಇಟ್ಟಿದೆ ಚೀಟ್ ಮಾಡ್ಕೊಂಡು ಬಂದ ಇವರು ಕಾಣಿಕೆಗೋಸ್ಕರ ಬದುಕುವಾಗುಂಟು ಈಗ ದೇವರನ್ನೆಲ್ಲ ಉಂಟಲ್ಲ ಇದು ಇದೇ ಮಾಡಿದ್ದೀವ್ರು ಸಂತಾನ ನಾಶ ಮಾಡೋದು ಹಿಂದೂ ಧರ್ಮದ ದೇವಸ್ಥಾನ ನಾಲ್ ಮತ್ತೊಂದು ಹಿಂದೂ ಧರ್ಮನೇ ಕಾಂಟದ ಬಾಡು ಎಲ್ಲೋರ್ದ ಉಲ್ಲಾಯಿ ತೀರ್ಮಾನ ಮಾಡ್ಕೊಂಡು ನಮ್ಮ ಬಾವಟ ನನಗೆ ಬಡವೆ ಎಂಕಲು ಪರವೂರದ ಬರ್ತನ ಹಾಕಲಿ ಅಂಚ ಬಂಡದು ಕೊಂಚ ವಿಚಾರಧಾರದ ಮಿತ್ತು ಕೊಂಚ ಸುಮಾರು ವರ್ಷದ ಹೋರಾಟ ನಡತೊಂದು ನಿಕ್ಲ ಮಾಯಗು ನಿಕ್ಲ ಚಿತ್ತಗು ತಿಳಿದು ಹೋಗ್ತಿರುತ್ತನ ವಿಚಾರ ಅಂಡ ಇನಿ ಎಂಕುಲಂಜಾರ್ತೋಡು ಪುಣ್ಯವಂತಿರಂದಲ ಪನ್ನೊಂದುಲ್ಲ ದಾಯಪಂಡ ಇಡೀ ತುಳುನಾಡು ಪೋದು ಬೇತೆ ದೇವಸ್ಥಾನಗಳು ಇರ್ಬೋದು ಅಡ್ಡಬೂರ್ದು ನಡೆಕುಳಿಡ ದೇವಲೇನ ಮನಸ್ಸಿನ ಅಂದವಂತೊಂದು ಬತ್ತ ಅಪಗಂಡ ದಾಯನಾಯ್ತಡೆ ಬತ್ತಿದ್ದಾರೆ ನಿಕ್ಲೆ ನೆಂಚಾಂಡಲಯನು ಒಂಜ ಕಿನ್ಕದಾಂಡಲ ತರ್ಪವೆ ಗೂಂಟೋವ ಬಟ್ಟದಿಂದ ಗೂಂಟೋವ ಕಟ್ಟಿ ತರ್ಪವೆ ಅಂದ್ರೆ ಇನ್ನ ತೀರ್ಮಾನದ ಪ್ರಕಾರ ಒವ್ವ ಒಂಜಿ ವಿಘ್ನೋನು ತೋಜದಾಂಡಲ ಇರ್ನಡೆ ಈರು ತರ್ಪಾದನೆ ಎಂಕುಲು ಬತ್ತನೆ ಈರು ಎಂಕ್ಲೇನು ತರ್ಪಾದಾನೆ ಅಂಚ ಬಂಡದ ಎಂಕುಲು ಈ ಮಣ್ಣದ ಕೊರದಬ್ಬುಲ್ಲ ಎಲ್ಲೂರು ವಿಶ್ವನಾಥ ದೇವರು ಈ ಎಲ್ಲೂರ್ದ ಉಲ್ಲಾಯ ಏರು ಪನ್ಪನೇನು ಕತೆ ಇಟ್ಟು ಕೇಂದ್ರ ಬಾಯಿಡ್ ಕೇಂದ್ರ ಹಾಕ್ಲೆಂಕುಲು ಒಂಜಿ ಕಾಲೋಡು ಮುಲ್ಪದ ಮೂಲ ಜನಾಂಗದ ಒಂದು ಪಂಜವು ಕಲ್ಲಲಾಂಬು ದೆಪ್ಪರೆ ಕಾಡಿಗೆ ಹೋನಗ ಕಲ್ಲಲಾಂಬ ಕಿರೆಪ್ಪನಗ ಕತ್ತಿದ ಕೊನ್ನೆ ತಾರಾಯಿ ಕಲ್ಲಗೆ ಬೂರ್ದು ನೆತ್ತೆರಾನಿಗೆ ಐಕೆ ಏತೋ ದಿನಕ್ಕೂ ತುಂಬು ಆ ಎಲ್ಲು ನಮಗೆ ಮರಣ ಪಡೆದಿತ್ತನಿಗೆ
ದುಕ್ಕೊಡಿತ್ತನಂಚಿನ ಅಪ್ಪೆ ನೆತ್ತೆರದ ಬುಟ್ಟು ತೂದಾನಗ ಮಗ ಎಲ್ಲೂ ಈ ಮೂಲುಲ್ಲನ ಅಂದಕ್ಕೆ ಎನ್ನಾಗ ಆ ಕಲ್ಲಡು ಉದ್ಭವ ಸತ್ಯಾದ ತೋಜಿನ ಎಲ್ಲೂರ್ದ ಉಳ್ಳಾಯ ಪನ್ಪುನೆ ನೆಂಕುತ್ತಿರುತ್ತ ಎಲ್ಲುನ ಪುದರ್ದಾದ ಎಲ್ಲೂರು ಬತ್ತನಂದಲ ಕಾಚಿಡು ಮಡತನಂಚಿನ ಕಾಚಿಗಂಗೆದ ತೀರ್ಥ ಇನ್ನು ಎಲ್ಲೂರ್ದ ಕೆರೆಟ್ಟಿ ಆ ಪೇರು ಪೂನೀರು ಎರ್ಕೊಂಡು ಪಂಪನೆಲ್ಲ ನಮ್ಮ ಕೇಂದ್ರ ಒಂಜಿ ಬಂಡೋಡೊಂಜಿ ಜೀವವರ್ತನ ಸತ್ಯ ಇರಿಂದಲ ಇಂಕುಲು ತೆರೆಯೊಂದ ಅಂಚ ಬಂಡದಿನಿ ಇನಿ ಆನಿ ಎಲ್ಲೂ ನಾ ಕತ್ತಿದ ಕೊಟ್ಟಿಪೂರ್ನಂಚಿನ ನೆತ್ತೆರದ ಕಲೆ ಮಾಜೋಡ್ನಾಂಡ ಕೈಲ್ ಕರ್ತಿ ಬಂಡೋಡು ಇರ್ನ ಕಲೆ ಮಾಜಾದ ಕೊರ್ತನ ಸತ್ಯ ಇರಿ ಎಲ್ಲೂರ್ದ ಉಲ್ಲಾಯೆ ಇನಿ ಉತ್ತರಂಚಿನ ಊರೊಂದಲ ಎಂಕ್ಲೆ ತೆರಿದು ಬರ್ತದೆ ಅನೇಕ ವಿಚಾರಧಾರೆನೆ ತೆರಿದೆ ಎಂಕಲು ಬತ್ತದನಾಗಲಿದೆ ತೆರಿನ ಕೈತಲ್ದ ಕಾಪುದ ಮಾರಿ ಕರ್ತನ ಕೋರಿ ಈ ಗ್ರಾಮೋಡು ಅಡಿಯರವಲ್ಲಿ ಪನ್ಪುಣಂಚಿನ ವಿಚಾರಲ ಅಂಚಿನ ತೀರ್ಮಾನ ತೀರ್ತಾರೆ ಈರ್ನ ವಿಚಾರಧಾರೆನೆ ಸತ್ಯವನ್ನು ತೆರಿದು ಎಂಕ್ಲಿ ಮಣ್ಣಗೆ ಇನಿ ಎಂಕ್ಲೆ ನೀರು ತರ್ಪಾದ ನೀರು ಅಪ್ಪ ಇನಿ ಎಂಕ್ಲೆ ಎಂಚುನ ಅಂದ ಕೇಂದ್ರ ಎಂಕ್ಲು ಪನ್ಪುನ ಐತೆ ಇನಿ ಒಂಜಿ ಭತ್ತದ ನಂಚಿನ ಎಂಕ್ಲೆ ಖುಷಿಲ ದಾದ ಅಂದ ಕೇಂದ್ರ ಈರ್ನ ಜಾಗೇಡಾಯಿನ ಎಂಕ್ಲು ಶಿಕ್ಷಣದಲ ತೆರಿಯೊಂಜ ಈರ್ನ ಅಂಗನೋಡು ಪತ್ತದೀದಿ ಆ ಜವನಿಯರಿಗೆ ಪಾಪ ಮುಗ್ದರಿಗೆ ಒಂಜಿ ದಾನ ಒಂಜಿ ಕಷ್ಟದ ಇಲ್ಲಡೆ ಕಷ್ಟಗೊಂದು ಬತ್ತನ ಜಾಗೆಡಿ ಈರ್ನ ಅಂಗನೋಡು ತರೆತ್ತೆರಾಕ್ಲಿ ಈರ್ನ ಅಂಗನೋಡು ಹಿಂಸಾ ಕೊರಿಯರು ಹಾಕ್ಲೇನೆ ಬೋರ್ಡು ಬರ್ಚಾಂಗ್ನ ರೀತಿದ ಹಿಂಸೆನ ಹಾಕ್ಲಿ ಕೊರಿಯರು ಆಂಡಲ ಐನ ಎಂಕ್ಲು ಶಿಕ್ಷೆ ಅಂತ ತೆರಿಯೊಂಜಾವು ಈರ್ನ ಮನ್ನಡಿತ್ತು ನಾವು ಆಂಡ ಎಂಕ್ಲೆಗಿತ್ತನ ಅಕ್ಲೆಗಿನಿ ಆತನ ಎಂಕ್ಲು ಬೇನೆಂದಲ ಐನ ತೆರಿಯೊಂಜ ಆಂಡ ನೇನ ಪಿರಾವೃತ್ತಿತ್ತನಂಚಿನ ಕಾ ತೋಜಂದನಂಚಿನ ಶಕ್ತಿಲು ಇನಿ ನಂಕು ಗೊತ್ತು ಇನಿ ಇಂಚಿನತ್ ಆಯ್ನ ಇನಿ ಅವೇ ಒಂಜಿ ದೇವಸ್ಥಾನ ನಡಪಡಾಯಿನ ಧರ್ಮಾಧಿಕಾರಿನ ಏರು ಗೂಂಡನಾಕ್ಲೇರ ಇನಿ ಆ ಧರ್ಮಸ್ಥಳೋಡು ನಡಪನಂಚಿನ ರೀತಿಲಂಚಿನ ಪಂಡ ಮಂಜುನಾಥೆಲ್ಲ ಅನ್ನಪ್ಪೆಲ್ಲ ಕಣ್ಣಿಗೆ ಕುಂಟು ಕಟ್ಟದು ಕೇನ್ನ ಕೆಬಿತ್ತನಲ್ಲ ಕೇನಂದ ಲೆಕ್ಕ ಪಾತಿರ್ತಿರನ್ನ ಬಾಯಿಜನ್ ಲೆಕ್ಕಲ್ಲ ಆದುಕೊಳ್ಳೊಂದಿರು ಆ ಅನರ್ಥನು ತೂಡು ತರೇರೆ ತೀರಂದ ಇನಿ ಬೇತೆ ಜನಕುಲಿಗೆ ನೀ ಪ್ರೇರಣಾ ಶಕ್ತಿ ನೀ ಮಯಚೆಟ್ರಿಗ ಅತ್ತನ ಬೇತೆ ಜನಕುಲಿಗೆ ನೀ ಪ್ರೇರಣಾ ಶಕ್ತಿ ನಿಗಲ ಪಿರವರ್ದು ಯಾನುಲ್ಲ ನಿಗಲು ಪೋಲೆ ತುಂಬು ಮಾನವರಾದ ಪೋಲೆ ಪಂಪಂತಿನ ಆ ಪ್ರೇರಣೆ ನೀ ಬತ್ತದು ಒಂಜಿ ಪೊನ್ನನ ಆತ್ಮ ಬಲಿಯಾಪುಣಿತ ಮುಖಾಂತರ ಜಾಗಿಡು ಇನಿ ಅಂಚಿನ ಮಾತ ಅದು ಘಟನೆಲಾದಿ ನೀ ಊರಿಗೂ ಮಾತ ಮಕ್ಕಳ ಹಣೆಬರ ವಿಚಾರಗಳು ಗೊತ್ತಾತನೆ ನಿಗಲ ಸತ್ಯೋಲೆ ಗೊತ್ತು ಎಂಕಲು ಸತ್ಯನೇ ಪಾತಿರೊಂದುಲ ಈ ಮನ್ನಡೆ ತತ್ತದಲ ಒಂಜಿ ಎಂಕಲ್ನ ಸ್ವಾರ್ಥಗೂ ಬೋಡಾದ ಎಂಕಲು ಸುಳ್ಳು ನೀ ಪಾತಿರಡು ಪಾತಿರು ಜೈನಿ ಆ ಜಾಗಡಿ ಎಂಚೆಂಚಿನ ನಡತದ್ರ ಬಂದ್ಪುನಿ ಈರ್ನ ಮಾಯ ದೃಷ್ಟಿಡು ತೋರ್ಲೆ ಈರ್ನ ಮಾಯ ದೃಷ್ಟಿಡು ತೋರ್ಲೆ ಎಂಕಲಿಗೆ ನ್ಯಾಯ ಬೋಡು ನ್ಯಾಯನು ಕೇಳೊಂದು ಎಂಕಲು ಇಲ್ಲೇ ಬಿಟ್ಟ ಬತ್ತದಾಯಿನಿ ಅಪ್ಪ ಇನಿ ಬತ್ತನಂಚಿನ ಜನಕ್ಲೆ ನೀನಿ ಒಂಜಿ ದೇವಸ್ಥಾನ ಆತನ ಒಂಜಿ ಈಶ್ವರಡನೆ ಪಂತೋಲಿ ಏರ ಒಂಜಿ ಪತ್ತೇರ್ನಲ ಮೂಲು ಏರು ಬತ್ತೇರ್ನಲ ಕಾಪಿರ ಕೋರ್ದಬ್ಬುಲ್ಲಿ ಕಂಬೇರ್ಲಿ ಬೆಮ್ಮೇರು ಸುತ್ತಮುತ್ತ ಉಳ್ಳಿರಿ ಈ ಎಲ್ಲರಿಗೂ ಮೀ ತತ್ತದು ರಟ್ಟು ಮನಸ್ಸಿಡು ಬತ್ತದು ಯಾನು ಬೇತೆ ಉಲ್ಟ ಮನಸ್ಸಿಡು ತಪ್ಪು ಮನಸ್ಸಿಡು ಬತ್ತನ ಯಾನು ಗೂಂಡ್ರೋ ಕಟ್ಟದ ಬೀಜವನಾಥ ನಿಕ್ಲೆ ಗೊತ್ತಿತ್ತನಂಚಿನ ವಿಚಾರ ಇನಿ ಐದಾದ ಇಂಕಲು ಈ ನಿಕ್ಲ ಮಣ್ಣದ ಸತ್ಯನು ವಿಚಾರನು ತೆರೆದಿಂಕಲು ಬತ್ತದ ಆನ ಬತ್ತನಂಚಿನ ಪೊರ್ತುಡು ಮುರಾಣಿ ಒಂಜಿ ಅರ್ಥ ನಿಕ್ಲಾಕ್ಲಿ ಈ ಪೊರ್ತುಡು ಆಕನಗನ ಅಪಮಾನ ಮನ್ಪುನಗಲ ನೆನಪೊಡಿತ್ತನೆ ಒಂಜಿ ಪೊನ್ನನ ಸೂತಗದಾತನ ಒಂಜಿ 400 ಮಿತ್ತ ಮರಣ ಆಯ್ನ ಅವ ಸೂತಗದೆಲ್ಲಕ್ಕೆ ನ್ಯಾಯ ಕೊರ್ಪುನ ಬೇಲೆ ಆ ಒಂದೊಂದು ದಾದನ ಈ ಜವನಿನ ಸತ್ಯಪ್ಪು ಆಂಡ ಇನಿ ಕಲ್ವಾಗ್ಲ ಒಂಜಿ ಅವಕಾಶ ಅಪ್ಪನಿಗೆ ಹೊರ ಬತ್ತದ ಪೋಯಿನಾಗ ರಡ್ಡನೆ ಅವಕಾಶ ಬಂದ ಒಂಜಿ ಪಂಡದ ಪೊತ್ತಿರ್ನೆಲ್ಲ ಖುಷಿ ಇತ್ತನು ಇನಿ ಎಲ್ಲೂರ್ದ ಕತೆ ಎಂಜಿನ ಅಂದ ಕೇಂದ್ರ ನೀರ್ನ ಕಾರ್ಣಿಕೊಂಡ ಕಥೆಯನ್ನು 20 ವರ್ಷದ ಪಿರವಡಿ ಅನ್ ಕೇಂದ್ರ ಬೊಂಬಾಯ್ದಂಚಿನ ಒಂಜಿ ಈ ಮೂರದ ಒಂಜಿ ಉದ್ಯಮಿ ಒಂಜಿ ಬೊಂಬಾಯ್ಡು ಆರ್ನ ಗಲ್ಲೇಡು ದುಡ್ಡುನು ಲೆಕ್ಕಾಯಿನಂಚಿನ ಪೊರ್ತುಡು ದುಡ್ಡು ಪನ್ನಾಗ ಬೇಜಾರು ಒಂಜಿ ಪಾತಿರ ಪಂಡೇರಿಗೆ ನೆನಪುದಿಲೆ ನಮ್ಮ ಏರು ದುಡ್ಡು ದೆತ್ತದಾರೊಂದು ಎಲ್ಲೂರ್ದ ಅರಿವಾನ ಅಂದೆ ಅಂಚಿತ್ತನಾಯ ದೆತ್ತನಾಗಿ ಬಾರಿ ಒಂಜಿ ಸಮಸ್ಯೆ ಎದುರಾತನ ಪಂಪುಡಿರ 25-30 ವರ್ಷದ ಪಿರವಡ್ಲ ನಮ್ಮ ಕೇಂದ್ರ ಅಪ್ಪ ಇನಿ 1000 ವರ್ಷ ಕಿಲೋಮೀಟರ್ ದೂರ ಹೋಗ್ಲ ನಿಕ್ಲೆ ನಿರ್ತಿ ಬೆಟ್ಟಿಗೆ ನಿಕ್ಲ ಸತ್ಯ ಗೋಚಾರ ಆತನ ಆಂಡ ಎಂಕ್ಲೆಗಳ ಸತ್ಯವನ್ನು ಗೋಚಾರ ಮನ್ಪುಲೆ ಆಂಡ ಕೆಲವು ಸರ್ತಿ ನೀ ತೆರಿಯಂದೇನ ಮಂತ ನಂಚಿನಾಕ್ಲೆ ಒಂಜಿ ಮಾಪುನು ಕೊರ್ಲೆ ಒಂಜಿ ದೈವಾರಾಧನದ ಭಾಷೆಡು ಒಂಜಿ ಭಾಷೆಂಡು ತಾಡಿ ಕೊಮ್ಮುನು ಪೊಲಿಪಾಡ ತುರ್ತಿ ಕಾರಣ ಕಡ್ಪಾಡ ಕೈತನ್ನೆ ಕಣ್ಣಗೆ ಮುಟ್ಟು ಪಂಡದು ಎಂಕ್ಲೆಗಳ ಎದುರ್ದಾನ ಸಾರ್ವಜನಿಕರಿಗೆ ಆಯ್ನ ಆಗ್ಲಿಗೆ ಶಿಕ್ಷತಿ ಕೊಡುವ ಜ್ಞಾನ ಪನ್ಪುಣೆ ತಾಂಡ ಎಡ್ಡೆ ಬುದ್ಧಿನ ಕೊರ್ಲೆ ಎಡ್ಡೆ ಜ್ಞಾನನ ಕೊರ್ಲೆ ಆಂಡಲ ತೆರಿಯಂದೆ ಸತ್ಯದ ವಿಚಾರ ಗೊತ್ತಿತ್ತದಲ್ಲ ಜನಕ್ಲೆಗೆ ಹಿಂಸೆ ಕೊರ್ಪುನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರತಿ ವರಿಯಾಗ್ಲ ಮುಕ್ಲೇನ ನಿರ್ವಹಿಸುನಂಚಿನ ಧರ್ಮಾಧಿಕಾರಿ ಮಿಗಿಫಲಾಗ್ಲ ಅಕಲೆಗೂ ಮಾತ್ರ ಈ ನಿಕ್ಲಗ್ ವಾ ಕಾರಣೋಗ್ಲ ಕ್ಷಮೆ ಕೊರಡೆ ನಿಕ್ಲೆಗೆ ಗೊತ್ತುಂಡು 106 ವರ್ಷೋಡು ಏತೋ ಕುಟುಂಬನು ಬಲಿಮಂತೇರು ದಲಿತರನ ಬದುಕನ್ನು ಮುಗಿತೇರು ಪಾಪದನ ಬದುಕನ್ನು ಮುಗಿತೇರಿ ಇನಿ ಅನೇಕ ಜನತ ವಿದ್ಯಾರ್ಥಿಗಳ ಬದುಕನ್ನು ನಾಶ ಮಂತೇರಿ ನೆತ್ತೆರಡು ಗೊಬ್ಬೀರಕ್ಲೆ ಮಾನೋಡು ಗೊಬ್ಬೀರು ಅತ್ಯಾಚಾರ ಮಂತೇರಿ ಅನಾಚಾರ ಮಂತೊಂದುಲೇರು ಎಂಕುಲು ಕನ್ನಡ ತೂತುಜ ಎಂಗ್ಲೆ ಗೊತ್ತುಜ್ಜಿ ಆಂಡಲ ಪನ್ಪಿ ಬಾಯಿ ಕೇನಿ ಕೆಬಿ ಇನ್ನು ಮಾತ ನಡತೊಂದುಂಡು ಉನಿನ ಮಾತ ಉಂತಾದೆ ಎಂಗ್ಲೆ ಒಂಜಿ ಸುಂದರ ಬದುಕಲ ಬೋಡು ಬೊಕ ಏರಾಯ್ನೆ ಕನ್ನಡೆ ಪೋಯ್ನೆ ಪುನಿಯ ಪೋಯ್ನೆ ಇರಂತೇರಿ ಶೋಧನೆ ಮಂತು ಕೊರ್ಲಿ ಅತನ ಪಾಪ ಬುಡ್ದು ಕೈಸಂಗಡಿಯರು
ಪೋಯಿ ಚಂದ್ರಲ ಕಣ್ಣುಲ್ಲ ಒಟ್ಟಿಗೆ ದಂಕಿ ದಾನಾಪನೊಂದು ತೂದು ಏರಾಯ್ನ ತುಯ್ಯನ ಆಗೀರೆ ಪಡಿನ ಈರಲ ಹತ್ತದ ಕೊರ್ಲೆ ತಾಂಡಲ ಎಂಕಲು ಹೊರಲ ಎಂಕಲು ಮಾನವರಾದ ಪನ್ಪಣೆ ಮಂಡ ಒಂಜಿ ಸುರುತ ಮಾಪುನ ಕ್ಲೆಗೆ ಕೊರ್ದುನ್ ತೋನ್ಲಿ ಎಂದಲ ಎಂಕುಲು ಪನ್ಪಣೆ ಎಲ್ಲೂರ್ದ ಉಲ್ಲಾಡ ಎಂಕುಲು ಇತೆ ಪನ್ಪಣೆ ಎಂಕುಲು ಈ ಒಂಜಿ ಹೋರಾಟದ ಪಿರಾವಡು ಸತ್ಯದ ಎಂಕದನ್ನು ಸತ್ಯೋಡುಲ್ಲ ಎಂಕುಲು ಧರ್ಮಡು ನಡತೊಂದುಲ್ಲ ಒವ್ವೇ ಒಂಜಿ ಸ್ವಾರ್ಥಗಾವಡು ಆರ್ಥಿಕವಾಯಿನಂಚಿನ ಆಸೆಗಾವಡು ಅತನ ಒಂಜಿ ರಾಜಕೀಯ ಪೀಠ ಸ್ಥಾನಮಾನಗೂ ಬೋಡಾದು ಈ ಹೋರಾಟ ಖಂಡಿತತ್ತೆ ಈ ಹೋರಾಟ ಎಂಕುಲು ನಿಕ್ಲ ಕೈ ಮುಗಿದು ಪನ್ಪಣೆಂಜಿನ ಕೇಂಡ ಸೂತಕದೆಲ್ಲಿಗೆ ನ್ಯಾಯ ಕೊರಲೆ ದೇವರೇ ಅಂತ ಪನ್ಪಣಂಚಿನ ಪ್ರಾರ್ಥನೆ ಮಂತು ತುಳುನಾಡದ ದೈವಲ್ ನಡೆ ಪೋಯ್ಲಕ ನೀನು ಎಲ್ಲೂರ್ದ ಉಳ್ಳಾಯನ ಎದುರುಂತದ ಎಂಕುಲು ನ್ಯಾಯ ಭಿಕ್ಷೆನ ಕೇಳುವುದಿಲ್ಲ ನಿಕ್ಲಡ ಇನಿ ಆ ಒಂಜಿ ಇಲ್ಲದ ಸೌಜನ್ಯ ಪನ್ಪುಣ ಅಪ್ಪೆ ಸೆರಂಗೊಟ್ಟದು ಕಡಕನ್ನಡಿ ಕಣ ನೀರು ತೀದು ಈ ಒಂಜಿ ಎಲ್ಲೂರ್ದ ಉಳ್ಳಾಡಲ ಅತ್ತನ ಈ ಮಣ್ಣದ ಕೋರ್ದ ಬುಡಲ ಇನಿ ನ್ಯಾಯ ಕೇಳೊಂದೊಂದು ಮಾತೆರೆಗಳ ನನ್ನ ಮಿತ್ತಗಲ್ಪ ಅತ್ಯಾಚಾರ ಅನಾಚಾರ ನಡಪಂದೆ ವಾ ಕಾಲೋಡಿ ನೀ ಪೂರ್ವ ಹಿರಿಯಕಲ್ ಮಂತದಿನಿ ಮಂತ್ರನಂಚಿನ ಕಟ್ಟ ಮನ್ನ ನರ್ತ ಬತ್ತನಂಚಿನ ಗಡಿತಲ್ಪ ನಡತ ಬತ್ತದಿನಿ ಆ ಧರ್ಮ ನಡಪನ ಜಾಗಡಿ ಧರ್ಮನೇ ನಡತುಂತಾಡಿ ಅಧರ್ಮ ನಡಪೆರ ಬುಡಾಡ ಇನಿ ಎಲ್ಲೂರ್ದ ವಿಶ್ವನಾಥ ಬೇತೆತ್ತೆ ಆ ಮನ್ನದ ಮಂಜುನಾಥ ಬೇತೆತ್ತೆ ಕದ್ರಿ ಮಂಜುನಾಥ ಬೇತೆತ್ತೆ ಈ ಮನ್ನದ ಕೋರ್ದಪ್ಪು ಬೇತೆತ್ತೆ ಎಂಕಲ್ನ ಗುಡಜಂಡಿ ಬೇತೆತ್ತೆ ಎಂಕಲ್ ನಮ್ಮನಂಚಿನ ಬೇತೆ ದೀಯುಲು ಬೇತೆತ್ತೆ ಇನಿ ಎಂಕಲಿಗೆ ಒಂಜಿ ಸಂತೋಷ ವಿಷಯ ಅನ್ಕೊಂಡ ಎಂಕ್ಲೇನಿಗೆ ಈ ತರ್ಪ ಇಡೇ ಈ ಮಣ್ಣಿಗೆ ಪಂಪನಂಚಿನ ಸತ್ಯ ಈ ಮಣ್ಣಿಗೆ ಎಂಕ್ಲೇನು ತರ್ಪದಂತೊಂದ ಐದಾದು ಏರ್ಲ ಇಡೇ ಬರ್ಪನಾಕ್ಲೆ ತಪ್ಪು ಮನಸ್ಸಲ್ಲಿ ಬತ್ತೇರ್ನಾಡ ಎಂಕಲ ತಪ್ಪುಡು ಬತ್ತಂದ ಅಂದ ಅತನ ನೆಟ್ಟು ದಾದಾಂಡಲ್ಲ ಸ್ವಾರ್ಥೋಡು ಬತ್ತಿತ್ತಂದ ಅಂದ ಅತನ ಎಂಕುಲೇ ಮಲ್ಲ ಜನಕುಲ್ದಾಲ ಅಹಂಕಾರೋಡು ಬತ್ತಿತ್ತಂದಲ್ಲ ಎಂಕ್ಲೆಲ್ಲ ನಿನ್ನ ಗೂಟು ಕಟ್ಟದ ಶಿಕ್ಷೆ ಕೊರ್ಲ ಎಂಕುಲ ಆ ಶಿಕ್ಷೆಗೆ ತರದಕ್ಕದು ಅಂತೊಂಬ ಏರಾಯ್ನೇ ಮಂತೆ ಆಗ ಸೋಲಗೇಲ್ನ ಕೊರ್ಪನಂಚಿನ ಬೆನ್ನನೆಗೆ ತಕ್ಕದ ಪಡಿನ ಲಪ್ಪುಲ ಎಲ್ಲೂರ್ದ ಉಲ್ಲಾಯ ಅಂತ ಪನ್ಪುಣ ಎಂಕುಲು ಎಲ್ಲೂರ್ದ ಉಲ್ಲಾಯ ಎಂಕುಲು ಇನ್ನು ದಾಯಕಾಯಿ ಮುಗಿ ಪಣ ಮಹಾಭಾರತೊಡ್ಲ ಶ್ರೀಕೃಷ್ಣ ಪರಮಾತ್ಮ ಪಾತ್ರ ಪಂತೆ ಎದುರುದಾಯನ ಸ್ಥಾನಮಾನಕ್ಕೂ ಸರಿಯಾದ ಆನ ಅನೆವರಕ್ಕೂ ಸರಿಯಾದ ತಿನ್ನ ಬತ್ತಲಿಗಿಡಿತ್ತನಂಚಿನ ಅಸ್ತ್ರೋನು ತೆರ್ತುಂತಲ ತಪ್ಪದ ಮಂತೆನ್ನಾಂಡ ಪಂಡಿತ ಪಾತೆರಂತಲ ಪನ್ನಿಲ ಕೇಂಜಿನ ಕೈಟಿತ್ತನಂಚಿನ ಸುದರ್ಶನ ಬುಟ್ಲ ರುಂಡ ಬೇತನಾಂಡಲ ಪಾಪನ್ನ ಪಾಲಕ ಬರಂದು ಬಣದ ಮಹಾಭಾರತೋಡು ಪನ್ಲೆಕನೆ ಎಂಚಿನ ಇತ್ತಲ ಈ ಸೋಲ ಗೇಲನ ಎಂಕಲ ಮನಸ್ಸಿರಿತ್ತನಂಚಿನ ಚಂಚಲ ಎತ್ತನ್ನ ಚಂಚಲ ತೆರಿತುಂತೊಂದು ಎಂಕ್ಲೆಗೆ ಆ ಪಾಪನ ಪೊಯ್ನಟ್ಟೆ ಬತ್ನಡಿ ಜಯತ್ತ ಬಾಕಿ ದಿಬ್ಳಾದು ದುಂಬದ ದಿನ ನ್ಯಾಯದ ಬಾಕಿಲ್ನ ದೆಪ್ಪಡಾದು ಕುರ್ಲಿ ನಿಟ್ಟು ಏರಾಯನೆ ಹೋರಾಟ ಮನ್ಪೆರೆ ಬತ್ತನಂಚಿನ ಮುತುವರ್ಜಿಂಚಿನ ಬರ್ಪುನಾಕ್ಲಿ ಇಲ್ಲುದಲ ಇತ್ತದ ಎಂಕ್ಲಿಗೆ ಆಶೀರ್ವಾದ ಮನ್ಪುನಂಚಿನ ಏರೇರು ಉಲ್ಲೇರಾಕ್ಲಿಗೆ ಮಾತೆರೆಗ್ಲ ಇರು ಎಂಕ್ಲಿಗೆ ಸತ್ಯದ ಬುಲ್ಪಾದ ಎಂಕ್ಲಿಗೆ ಎದುರು ಪಾತಾಡೆ ಪಿರಾವ್ ಸಂಗೀತ ಕೈಟ ಮಚ್ಚಂದ ಗಂಟಾದಿ ಎದುರುಡೆ ಪಾಸ ನನ್ನ ಪೋಯಿನಟ್ಟೆ ಬತ್ತನಡಿ ಜಯತ್ತ ಬಾಕ್ಲಿ ದೆಪ್ಪಡಾದು ನನ್ನ ಮೂಡ ಎಲ್ಪಾಗ ಹೌದೊಚ್ಚಿಲ್ಲ ಪಡ್ಡೋ ಎಲ್ಪಾಗ ಹೌದೊಚ್ಚಿಲ್ಲ ಒಚ್ಚೊಚ್ಚಿ ತೋಲಾಡಿ ಕೊಂದಾದ್ ಕೊರದು ಎನಿಕೇರು ತಪ್ಪಂದೆ ಕವಲೆರ್ದು ಮುಗಿಯಂದೆ ರಾಸಿ ಪಾರ್ದು ರಾಸಿದ ಕೊರಲು ತುಪ್ಪೆ ಕಡು ತುಪ್ಪೆದ ಕೊರಲನ್ ಮೆಗಿ ಪಲಯನ್ ಸಮ್ಮ ಲರವತ್ತನ್ನ ಸರ್ವ ಧರ್ಮಲ್ಲ ಒಂಜಿ ಕೋಪೆದೊಳಗೆ ಪಾರ್ದು ತುಂಬುದ ದಿನ ನನ್ನ ಜನಕ್ಕಲಿಗೆ ಒಂಜಿ ಬೋಡಾಪನ ರೀತಿದ ಎಂಕಲ ಧರ್ಮ ಕಾರ್ಯವನ್ನು ಮನ್ಪಾದುಂತಲ ಎಲ್ಲೂರ್ದ ಉಲ್ಲ ಎಂಕಲ ಕೈಟ ಧರ್ಮ ಕಾರ್ಯ ಮನ್ಪಾದುಂತಲ ಎಲ್ಲೂರ್ದ ಕಾರ್ಯ ಉಲ್ಲ ಎಂಕಲ ಧರ್ಮ ಕಾರ್ಯವನ್ನು ಮನ್ಪಾದುಂತಲ ಎಂಕುಲ್ಲ ತತ್ವ ಸಾಧಿ ನಡಪೂಜ ಒಂಜಿ ವೇಳೆ ತತ್ವ ಸಾಧಿ ನಡತಂಡಲ್ಲ ಎಂಕ್ಲೇನಿ ಪತ್ತೊಂದು ಎಂಕ್ಲೇನ ರಟ್ಟೆಡೆ ಬರ್ತದೆ ಎಂಕ್ಲೆಗೆ ಜ್ಞಾನದ ರೂಪ ದೂತ ಲಕ್ಷಣಗಳು ಎಂಚಿನ ರೂಪಡು ಅಂಡಲ್ಲ ಎಂಕ್ಲೆಗೆ ಈ ಒಂಜಿ ಬರ್ತದೆ ಸತ್ಯದ ಸಾಧಿ ಇಂಚ ಈ ಸಾಧಿ ಪೋರ್ಚಿ ಈ ಸಾಧಿ ಪೋಲಿ ಪ್ರೇರಣೆ ರೂಪಡು ಅಂಡ ಬತ್ತ ಎಂಕ್ಲೆ ಸಾಧ್ಯೋಜಲ ಎಂಕಲ ಧರ್ಮಗೂ ನ್ಯಾಯ ತೆಗೆದುಂತನಿಗೆ ನನ್ನ ಈ ತಿಂಗಳು ನನ್ನ ಬರ್ಪುನ ಸಂಕ್ರಾಂತಿಗೂ ತುಂಬಿ ಮನ್ನಡು ನ್ಯಾಯ ತೆಂಕ್ಲೆಗೆ ದೆತ್ತು ಕೊರಲ ಈ ಗ್ರಾಮಡಿತ್ತನಂಚಿನ ದುಷ್ಟ ಬುದ್ಧಿ ಇತ್ತು ನಾನು ಆ ದುಷ್ಟ ಬುದ್ಧಿ ನನ್ನ ಕಡಪ ರಾಜ್ಯ ಪಾರ್ದಕ್ಲೇನೆ ಬಾಲಪ್ರಾಯದ ನರಮಣಿ ಎಲ್ಲ ಬುದ್ಧಿ ಕೊರತು ತಿದ್ದುದುಂತಲ ಎಂಕುಲು ಶಿಕ್ಷೆ ತೂದಾಕ್ಲೇನು ನೆತ್ತಿರ್ಬೇಕೊಪ್ಪು ಎಂಕುಲು ಪನ್ಪುಜ ಆನ ನನ್ನ ತುಂಬಾಗ್ಲಿ ಏರೆಗ್ಲ ಇಂಚಿನ ಒಂಜಿ ತಪ್ಪುಲೇನು ಮನ್ಪಿರ ಬಲ್ಲಿ ದಯಪಂಡ ಒಂಜಿ ಧರ್ಮದ ಕಾರ್ಯ ಧರ್ಮದ ಇಲ್ಲಿ ಎಲ್ಲೂರು ವಿಶ್ವನಾಥನ ನಡೆತಿ ಇಂಚಿನ ಒಂಜಿ ತಪ್ಪಾದ ಕೂಡ ಪನ್ಪಣಜಿ ದುಃಖ ಎಂಕ್ಲೆಗೊಂಡು ತುಳುನಾಡು ಓಲ್ಲ ಇಂಚಿನ ಒಂಜಿ ಘಟನೆ ಸಂಭವಿಸಿರ ಬಲ್ಲಿ ಪಂಪನು ಎಂಕಲ್ನ ಮಾತ ಸೌಜನ್ಯ ಹೋರಾಟದ ಪರವಾದ ಎಂಕಲ್ ಒಂಜಿ ಪ್ರಾರ್ಥನೆ ಬರೋಡಿ ಎಲ್ಲ ಆಯ್ತು ತೆರಪ ಮುಜರಾ ಇಲಾಖೆಯ ದೇವಸ್ಥಾನ ಮಾಹಿತಿ ಕೊಡಬೇಕು 4 ಗಂಟೆ 1 ಗಂಟೆ ಒಂದು ಬರ್ತೀನಿ ಬಾಕಿ ಕೊಡುತ್ತಾ ಏನೇನು ಕೊಡುತ್ತಾ ತಪ್ಪತ್ತೆ 4 ಗಂಟೆ ಬರ್ತಿರದ ಮೂಲೆ ತಪ್ಪಾಯಿನಿಟ್ಟು ಅದು ಊಟ ತಪ್ಪ ದೇವಸ್ಥಾನದಲ್ಲಿ ತಪ್ಪಾದ್ರೆ ಊರಲ್ಲಿ ತಪ್ಪ ಆಗುದಲ್ವಾ ಇಲ್ಲ ನೋಡಿ 4 ಗಂಟೆ ಟೈಮ್ ಈಗ 5 ಗಂಟೆ ಆಗ್ತಾ ಉಂಟು ಇನ್ನೂ ಬೇಗ ತೆಗೀತು ಯಾಕೆ ತೆಗಿ ಬೇಕಲ್ಲ ನಾವು ದೇವರನ್ನು ಪ್ರಶ್ನೆ ಮಾಡೋದಿಲ್ಲ ಚಾಕರಿ ಮಾಡ್ಬೇಕಲ್ಲ ಅಲ್ಲ ಬರ್ಬೇಕು ಇಷ್ಟೊತ್ತಿಗೆ 1 ಗಂಟೆ ಅದರ ಮೊದಲ ಬಾಗಿಲು ತೆಗಿಬೇಕಂದ್ರೆ ತೆಗೆದು ಇದು ಗೇಟ್ ಹಾಕಿ ಹೋಗ್ತಲ್ಲ ಅವರನ್ನು ಜೈಲಿಗೆ ಹಾಕಬೇಕು ನಮ್ಮ ಹತ್ರ ಭಾವನೆ ಹಾಕಿಲ್ಲ ಅಲ್ಲ ಇಲ್ಲ ಅದು ನಾವು ಮುಟ್ಟೋದಿಲ್ಲ ಅದು ಮುಟ್ಟದಿದ್ರು ಅವರಿಗೆ ತೆಗೆದ್ರು ಅವ್ರಿಗೆ ನಾವು ಅದು ಮುಟ್ಟೋದಿಲ್ಲ
ಅಥವಾ ಬರೋಡತ್ತ ಇನ್ಫಾರ್ಮೇಶನ್ ಮಾಡೋದು ದೇವಸ್ಥಾನ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ಫಾರ್ಮೇಶನ್ ಮಾಡ್ಬಿಟ್ರೆ ಮನದೇವರಿಗೆ ಮಾತ್ರ. ಯಾಕಂದ್ರೆ ತಡ ಆಯ್ತು? ಸಾರ್ವಜನಿಕರಿಗೋಸ್ಕರ ಅಲ್ಲ, ಇದು ಅವರವರಿಗೋಸ್ಕರ. ಸಾರ್ವಜನಿಕರಿಗೋಸ್ಕರ ಅಲ್ಲ ದೇವಸ್ಥಾನ ಇರೋದು. ಇಲ್ಲಿ ಮಾತಾಡ್ತೀವಿ. ಇರ್ಲಿ ಕಡೆಗದು ದೇವರು ಬುದ್ಧಿ ಕೊಟ್ರಲ್ಲ. ಶಬ್ದ ಅಲ್ಲ ಅಣ್ಣಾರೆ, ಒಂದೇ ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಒಂದೇ ಒಂದು ನಿಮಿಷ. ದೇವರು ಮತ್ತೆ ಒಂದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಗುರುತಿದ್ದು. ಒಂದೇ ನಿಮಿಷ, ನನಗೆ ದಯವಿಟ್ಟು ನೀವಿಲ್ಲಿ ಬಂದದ್ದು ಒಂದು ಅತ್ತೆ ಸೊಸೆಯ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡಿದಾಗಿ ಬಿಸಾಡಿದ್ರಿ. ಆತರ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಭಕ್ತರಾಗಿ ಬೇಡ್ಲಿಕ್ಕೆ ಯಾವುದೇ ಗಲಾಟೆ ಮಾಡ್ಲಿಕ್ಕೆ ಡೊಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ. ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ನಾವು ಎಲ್ಲೂರಿನ ದೇವ ಉಲ್ಲಯನ ಅರಿವು ಮಾಡ್ಕೊಂಡು ಬಂದವರು, ಸತ್ಯದ ನಡೆಗೆ ಬಂದವರು, ಅವ್ರು ಏನು ಅಂತ ಗೊತ್ತಿದ್ದು ಬಂದವರು. ನೀವು ಬಂದ್ರಿ, ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ, ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಕೊಳ್ಬೇಕಾಗ್ತದೆ ಮುಂದಿನ ದಿನ. ಯಾಕಂತ ಹೇಳಿದ್ರೆ ನಿಮಗೆ ಇದು ನಿಮ್ಮ ಜ್ಞಾನಕ್ಕೆ, ನೀವು ಹಿರಿಯರು ಜ್ಞಾನಿಗಳು, ನಿಮಗೆ ಒಂದು ಅರ್ಥ ಆದ್ರೂ ಆಗ್ಬೇಕಿತ್ತು. ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಹೊಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಆದದ್ದು. ಯಾಕೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಇಷ್ಟೆಲ್ಲ ನಾವು ಅಪರಿಚಿತರ ಪರವೂರಿನಿಂದ ಬಂದಿದ್ದೇವೆ. ಇಲ್ಲ ನಾನು ಪರವಾಗಿಲ್ಲ. ಅಲ್ಲ, ನಾವಲ್ಲ ಈಗ ಬಂದಿದ್ದೇವೆ. ನೀವು ವಿಚಾರಿಸ್ಬೇಕು. ನೀವು ಅದನ್ನು ಅಷ್ಟು ಬರದಲ್ಲಿ ಬಿಸಾಡಿದ ಕಥೆ ಇದು. ಒಂದು ಆಯ್ತು, ಬೇಡ, ಅದು ದುಡಿಗೆ ಶಬ್ದ ಆಯ್ತು. ನಾನು ಈ ಸೀಮೆ ಯಾರು ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ? ಅಲ್ಲ, ಬೇಡ ಬೇಡ ಬೇಡ, ಬಂದ್ರ ಅಲ್ಲ ಅದು ಬೇಡ, ಅದು ಅಲ್ಲ ಭಟ್ರು ಅದು ಬೇಡ. ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ? ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ ನಂಬಿಕೆಯ ಸತ್ಯಗಳೆಲ್ಲ ಇದು. ಇಷ್ಟು ಸ್ವಾರ್ಥಿಗಳಾಗ್ಬಾರ್ದು ನೀವು ಅಂತ. ನೀವು ನೋಡಿ, ನೀವೊಂದು ಆಗಿದ್ರಿಂದ ಈಗ ಊರಿನವರಿಗೆ ಆಗಿದೆ. ನಮ್ಗೆ ಮಾತ್ರ ಅವ್ರ ಕಣ್ಣು ಬಿಟ್ಟಾಗಿದೆ, ನಮ್ಗೆ ಧೈರ್ಯ ಇದೆ, ನಮ್ಮ ಸತ್ಯವನ್ನು ಅವನಿಗೆ ಕೊಟ್ಟಾಗಿದೆ. ನಿಮ್ಮಂತವರಿಂದಲೇ ಈ ತುಳುನಾಡಿನ ದೇವಸ್ಥಾನ ಅಲ್ಲ, ನಿಮ್ಮಂತ ಪುರೋಹಿತರಿಂದ, ಈಗ ಹೋದ ಪುರೋಹಿತರ ಮುಖದಲ್ಲಿ ಒಂದು ನಗು. ನಿಮ್ಮಂತವರಿಂದ ಇವತ್ತು ಇಡೀ ಪರಂಪರೆ ಹಾಳಾಗೋಯ್ತು. ಅವನಿಗೆ ಅಲ್ಲಿಂದ ಸೂಚನೆ ಬಂದಿದೆ, ಇವತ್ತು ಬರುದಿಲ್ಲ. ನಾಟಕವಿದು ದೇವಸ್ಥಾನ ಅಪ್ಪಂದು ದೇವಸ್ಥಾನ ಅಲ್ಲ ಇದು, ಸನಾತನ ಹಿಂದೂ ಧರ್ಮದ ದೇವಸ್ಥಾನ. ಇವನಿಗೆ ಹೇಗೆ ಇವರು ಇದನ್ನು ಬೀಗ ಹಾಕಿ ಹೋಗ್ತಾರೆ? ನಾವು ಈಶ್ವರನನ್ನು ಕೂಡ ಪ್ರಶ್ನೆ ಮಾಡ್ತೇವೆ, ಎಲ್ಲೂರ ಈಶ್ವರನ್ನು ಪ್ರಶ್ನೆ ಮಾಡ್ತೇವೆ. ನಾವು ಈ ಮಣ್ಣಿನ ಶಕ್ತಿ ಇಲ್ಲದೆ ಮಣ್ಣಲ್ಲಿ ಹುಟ್ಟಿದವರು. ಬೇಡ ಯಾರು ಚೀಟಿ ಮಾಡ್ಬೇಕಂತ, ಚೀಟಿ ಮಾಡಿ ಏನ್ ಬರ್ಬೇಕು? ಚೀಟಿ ಮಾಡ್ಬೇಕಂತ, ಚೀಟಿ ಎಲ್ಲ ಮಾಡಿದ್ದಾರೆ. ಏನ್ ಚೀಟಿ ಬೇಕು? ಯಾವ್ದ್ರ ಚೀಟಿ ಬೇಕು? ಚೀಟಿ ಯಾಕೆ ಬೇಕು? ಏನ್ ಬೇಕೀಗ? ಆಯ್ತು ಮಾಡುವ. ಎಲ್ಲ ಮಾಡಿದಾರೆ. ಕಾಣಿಕೆ ಇಟ್ಟಿದೆ, ಚೀಟಿ ಮಾಡ್ಕೊಂಡು ಬನ್ನಿ. ಇವರು ಕಾಣಿಕೆಗೋಸ್ಕರ ಬದುಕುವಾಗುಂಟು ಈಗ. ದೇವರನ್ನೆಲ್ಲ ಉಂಟಲ್ಲ, ಇದು ಇದೇ ಮಾಡಿದ್ದು ಇವರು. ದೇವರು ಅಂತ ಹೇಳಿದ್ರೆ ಇವರಿಗೆ ನಾವೆಲ್ಲ ಮಂಗಗಳು. ಇಲ್ಲ ಮಾತಾಡಿ, ಇನ್ನು ನೋಡಿ ಇದರ ಎಂತ ಇದ್ರ ಅವನಿಗೆ ನೀವು ಪ್ರಾರ್ಥನೆ ಏನ್ ಬೇಕಾದ್ರೆ ಆಗ್ಲಿ. ಇನ್ನು ಯಾರ್ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವರಿಗೆ ಸಿಗುವಂತದ್ದು ಅಷ್ಟೇ. ಪುರೋಹಿತರು ಇರ್ಲಿ, ಯಾರಿರ್ಲಿ, ನಾವೇನು ಸುಮ್ನೆ ಬಂದದ್ದಲ್ಲ.